ತಾಯಿ ರಾಜರಾಜೇಶ್ವರಿಗೆ ನಮಿಸುತ್ತಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದವರಿಗೂ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಮಹನೀಯರಿಗೆ ಮತ್ತು ಇವತ್ತು ಸನ್ಮಾನಿತರಾಗುತ್ತಿರುವಂತಹ ಎಲ್ಲ ಆತ್ಮೀಯ ಕಲಾವಿದರಿಗೆ ಶಿರಬಾಗುತ್ತಾ 6 ಮಂದಿ ಕಲಾವಿದರನ್ನು 12 ಮಿನಿಟಿನಲ್ಲಿ ಪರಿಚಯಿಸಿಕೊಡಬೇಕು, ಅವರನ್ನು ಅಭಿನಂದಿಸುವ ಮಾತುಗಳನ್ನಾಡಬೇಕು ಅಂತ ಅಮ್ಮಂಜೆ ಜನಾರ್ದನರು ತಿಳಿಸಿದ್ದಾರೆ. ಇದೊಂದು ರೀತಿಯ ಬಹಳ ಸವಾಲಿನ ಕೆಲಸ ಬಂಧುಗಳೇ. ಹಿಂದೆ ಕಲಾವಿದರಿಗೆ ರಾಜಾಶ್ರಯ ಇತ್ತು, ಆದರೆ ಇವತ್ತು ಕಲಾವಿದರಿಗೆ ತಾಯಿ ರಾಜರಾಜೇಶ್ವರಿ ಆಶ್ರಯ ಇದೆ. ಅದಕ್ಕೆ ಪೊಳಲಿ ಸಾಕ್ಷಿಯಾಗಿದೆ. ಯಕ್ಷಗಾನದ ಮಹಾವಿದ್ಯಮಾನ ಅಂತ ನಾವು ಹೇಳುವುದು ಸಂಪಾಜೆ ಯಕ್ಷೋತ್ಸವವನ್ನು. ಅಂಥದ್ದೇ ಒಂದು ಯಕ್ಷೋತ್ಸವ 27 ವರ್ಷಗಳಿಂದ ನಡೆದು ಅದು ಇವತ್ತು ನಮ್ಮ ತೆಂಕು ಬಡಗಿನ ಎಲ್ಲ ದಿಕ್ಕುಗಳಲ್ಲೂ ಮನೆ ಮಾತಾಗಿದೆಯಲ್ಲ. ಆ ಮನೆ ಮಾತಾದ ಪೊಳಲಿಯ ಯಕ್ಷೋತ್ಸವದಲ್ಲಿ ನನಗೂ ಒಂದು ಸನ್ಮಾನ ಸಲ್ಲಬೇಕು ಅಂತ ಒಬ್ಬಾತ ಕಲಾವಿದ ಆಸೆ ಪಡುವುದು, ಆಸೆಗೊಳ್ಳುವುದು ಖಂಡಿತ ತಪ್ಪಲ್ಲ. ಕಲಾವಿದ ಸನ್ಮಾನಕ್ಕೆ, ಪ್ರಶಂಸೆಗೆ ಎಲ್ಲ ಬಯಸ್ತಾರೆ. ಯಾಕೆ ಅಂದರೆ ನಿತ್ಯವೂ ಕಲಾ ಜೀವನವನ್ನು ಮಾಡುತ್ತಾ ಬದುಕನ್ನು ಕಟ್ಟಿಕೊಳ್ಳುವಾಗ ಅವರಿಗೆ ಸಿಗುವ ಬೂಸ್ಟರ್ ಡೋಸ್ಗಳೇ ಸನ್ಮಾನ ಮತ್ತು ಪ್ರಶಸ್ತಿಗಳು. ಅದು ಒಂದು 3 ದಶಕಗಳ ಕಲಾಯಾನ ಮಾಡಿದಂತಹ ಕಲಾವಿದರಿಗೆ ಇಲ್ಲಿ ಸಲ್ತಾ ಇದೆ. ಮೊದಲಿಗೆ ಪಾರ್ಥಿಸುಬ್ಬನ ದೇವೂರು, ನನ್ನದೇ ಊರಿನವರಾದ ಮಿತ್ರ ಸತ್ಯನಾರಾಯಣ ಪುಣಚಿತ್ತಾಯರು ಒಂದು ಕಲಾ ಹಿನ್ನೆಲೆಯಿಂದ ಬಂದವರು. ಅವರಪ್ಪ ಗಣಪತಿ ಪುಣಚಿತ್ತಾಯರು ಅರ್ಥಧಾರಿಗಳು. ಪುಣಚಿತ್ತಾಯರು ಆರಂಭದಲ್ಲಿ ಬಡಗಿನ ಭಾಗವತಿಕೆ ಜೊತೆಗೆ ತೆಂಕಿನ ಭಾಗವತಿಕೆ ಮಾಡ್ತಾ ಇದ್ದಾಗಲೇ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ ಇದೆ. ಅವರ ಅಪ್ಪನಿಗೆ ನಾವು ಏನು ಯಕ್ಷಗಾನ ಪದ್ಯವನ್ನು ಯಾವ ಶೈಲಿಯಲ್ಲಿ ಬರೆಯುತ್ತೇವೋ, ಛಂದಸ್ಸಿನ ಆಧಾರದಲ್ಲಿ ಬರೆಯುತ್ತೇವೋ, ಆ ಆಧಾರದಲ್ಲಿ ಅಪ್ಪ ಮಗನ ಸಂಬಂಧ. ಅಂಗಡಿ ಪೆರ್ಲದಲ್ಲೊಂದು ಕೀರ್ತನ್ ಅಂತ ಒಂದು ಮ್ಯೂಸಿಕ್ ಶಾಪ್ ಇತ್ತು ಅವರಿಗೆ. ಕ್ಯಾಸೆಟ್, ಆ ಕಾಲದಲ್ಲಿ ಕ್ಯಾಸೆಟ್ ಅಂಗಡಿ ಇತ್ತು ಮೊದಲು, ಮತ್ತದು ಕಂಪ್ಯೂಟರ್ ಸೆಂಟರ್ ಆಯಿತು. ಅಲ್ಲಿ ತಾನು ಹೊರಗೆ ಹೋಗುತ್ತಿದ್ದರೆ ಇವರು ಯಕ್ಷಗಾನ ಶೈಲಿಯಲ್ಲಿ ಪದ್ಯವನ್ನು ಬರೆದಿಟ್ಟು ಹೋಗುವುದು. ನಾನು ಯಾಕೆ ಇದನ್ನು ನೆನಪಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ಚಂದಕ್ಕೆ ಹಾಡುವವನಷ್ಟೇ ಭಾಗವತನಲ್ಲ. ಯಾರು ಕಾಲಕಾಲಕ್ಕೆ ತಕ್ಕ ರಂಗದಲ್ಲೇ ಪದ್ಯ ಬರೆದು ಕೊಡಬಲ್ಲನೋ, ಯಾರು ಒಂದಿಡೀ ಪ್ರಸಂಗವನ್ನು ನಿರ್ದೇಶನ ಮಾಡಬಲ್ಲನೋ, ಕಿಸೆ ಪದ್ಯವನ್ನು ಹಾಕಬಲ್ಲನೋ, ಇಡೀ ರಂಗ ಸೂಕ್ಷ್ಮ ತಜ್ಞತೆ ಪ್ರಸಂಗವನ್ನು ಇಡೀ ಆಡಿಸಬಲ್ಲನೋ ಆತನೇ ಭಾಗವತ. ಹಾಗಾಗಿ ಪುಣಚಿತ್ತಾಯರು ಒಬ್ಬ ನಿಜ ಭಾಗವತನಾಗುವ ಮೊದಲೇ ಭಾಗವತಿಕೆಯ ಪದ್ಯ ಬರೆಯುತ್ತಾ ಇದ್ದವರು. ಮಂದಾರ್ತಿ ಮೇಳದಲ್ಲಿ ಆರಂಭಿಸಿದವರು. 91ರಲ್ಲಿ ಮಂದಾರ್ತಿ ಮೇಳದಲ್ಲಿ ಆರಂಭಿಸಿ ಆ ಬಳಿಕ ತೆಂಕಿನ ಟೆಂಟ್ ಮೇಳಗಳಲ್ಲಿ ಮೆರೆದು ತೆಂಕು ಬಡಗಿನ ಭಾಗವತರಾದದ್ದು 2 ದಶಕಗಳಿಗೂ ಮೊದಲು. ಆಗಿನ್ನೂ ನಮ್ಮ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಎಷ್ಟು ಜನಪ್ರಿಯಗೊಳ್ಳಿಲ್ಲ. ಆ ಕಾಲಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಪಾರ್ಥಿಸುಬ್ಬನ ಊರಿನಿಂದ ಈ ಶತಮಾನದಲ್ಲಿ ತೆಂಕು ಬಡಗಿನ 2 ತಿಟ್ಟಿನಲ್ಲಿ ಭಾಗವತರಾದ ಏಕೈಕ ವ್ಯಕ್ತಿ ನಮ್ಮ ಸತ್ಯನಾರಾಯಣ ಪುಣಚಿತ್ತಾಯರು. ಇದೊಂದು ದೊಡ್ಡ ದಾಖಲೆ. ಕಲಾವಿದರ ಕಾಲದ ದಾಖಲೆಯಲ್ಲಿ ಇಂಥದ್ದೆಲ್ಲ ಬಹಳ ದೊಡ್ಡ ದಾಖಲೆ. ಹಾಗಾಗಿ ಅವರ ಅಣ್ಣ ಸತೀಶ ಪುಣಚಿತ್ತಾಯರು ಕೂಡ ನಾನು ತುಂಬ ಆತ್ಮೀಯರು. ಒಂದೇ ಮನೆಯಲ್ಲಿ ಇಬ್ಬರು ಭಾಗವತರು ಮಾಣಿಲ ಮೇಳವನ್ನು ನಡೆಸ್ತಾ ಇದ್ದಾರೆ. ಅದನ್ನು ಉಲ್ಲೇಖ ಮಾಡಬೇಕು. ಅಪ್ಪನೂ ಅರ್ಥಧಾರಿ, ಮಗನೂ ಭಾಗವತ, ಇನ್ನೊಬ್ಬ ಅಣ್ಣನೂ ಭಾಗವತ. ಇಡೀ ಮನೆ ಇವರ ಅಣ್ಣನ ಮಗ ಸಮೃದ್ಧ ಯಾವ ಗುರುಗಳಲ್ಲೂ ಕಲಿಯದೆ ಅವ ಚೆಂಡೆ ಬಾರಿಸ್ತಾನೆ, ಭಾಗವತಿಗೆ ಮಾಡ್ತಾನೆ, ಮದ್ದಳೆ ಮಾಡ್ತಾನೆ, ನುಡಿಸ್ತಾನೆ, ಎಲ್ಲವನ್ನು ಮಾಡ್ತಾನೆ. ಒಟ್ಟು ಒಂದು ಮನೆಯೇ ಅದು ಕಲಾಮನೆ, ಕಲಾವಿದರ ಮನೆ ಅಂತ ಸತ್ಯನಾರಾಯಣ ಪುಣಚಿತ್ತಾಯರಿಗೆ ಪೊಳಲಿ ಯಕ್ಷೋತ್ಸವದ ಈ ಗೌರವ ಸನ್ಮಾನ ಸಲ್ಲುತ್ತಿರುವುದು ಅವರ ಅರ್ಹತೆಗೆ ಸಂದ ಅಂಗೀಕಾರ, ಅವರದು 3 ದಶಕದ ಕಲಾಯಾನ. ಹಾಗಾಗಿ ಇದು ಯೋಗ್ಯತೆಗೆ ಸಂದ, ಅರ್ಹತೆಗೆ ಸಂದ ಮತ್ತು ಅವರ ಖ್ಯಾತಿಗೆ ಸಂದ, ಪ್ರೀತಿಗೆ ಸಂದ ಸನ್ಮಾನ. ಇನ್ನೊಬ್ಬರು ಕರುಣಾಕರ್ ಶೆಟ್ಟಿ ಕಾಶಿಪಟ್ನ. ಒಬ್ಬ ತಾನು ಕಾಣಿಸಿಕೊಳ್ಳಬೇಕು ಎನ್ನುವ ವ್ಯಾಪಕವಾದ ಹಪಾಹಪಿಯೋ, ತನ್ನನ್ನು ತೋರಿಸಿಕೊಳ್ಳಬೇಕು ಅನ್ನೋ ವಿಪರೀತ ಹಂಬಲಗಳಿಲ್ಲದ ಒಬ್ಬ ಸರಳ ಸಜ್ಜನ, ವ್ಯಾಮೋಹಗಳಿಲ್ಲದ ಒಬ್ಬ ಜನಾನುರಾಗಿ ಭಾಗವತ. ಕಳೆದ ಅನೇಕ ಕಾಲಗಳಿಂದ ನಾನು ಅವರನ್ನು ಕಂಡಿದ್ದೇನೆ. ವಿಪರೀತ ಬಂದು ಮೈಗೆ ಬಿದ್ದು ಮಾತನಾಡುವ, ಸುಮ್ಮನೆ ಸಲಾಮು ಕೊಡುವ ಇತ್ಯಾದಿಗಳ ಯಾವ ವ್ಯಾಮೋಹಗಳಿಲ್ಲದ ಭಾಗವತ ಅಂದೆ. ತನಗೆ ವಿಶೇಷವಾದ ಸ್ವರದ ಆಕರ್ಷಣೆ ಇಲ್ಲದಿರಬಹುದು, ಆದರೆ ಪ್ರಸಂಗಗಳನ್ನು ಆಡಿಸುವ ಸಾಮರ್ಥ್ಯ ಉಂಟು. ಯಕ್ಷಗಾನ ಭಾಗವತನಲ್ಲಿ ಬೇಕಾದ್ದು ಅದು. ಒಂದು ಪ್ರಸಂಗವನ್ನು ಆಡಿಸುವ, ಆಟವನ್ನು ಮೆರೆಸುವ. ಅದಕ್ಕೆ ಆಟದಲ್ಲಿ ಹೆಸರು ಅಂದೆ ಆಟ ನೆಡ್ಡೆ ಗೊಬ್ಬಾತೇರು ಅಂತ. ಭಾಗವತರ ಆಟವನ್ನು ಆಡಿಸಿದ್ರು ಅಂತ. ಭಾಗವತರು ಚೆಂದಾಗಿ ಆಡಿದ್ರು ಅಂತ ಹೇಳೋದು ಈಗಿನ ಪರಿಭಾಷೆ. ಆಟವನ್ನು ಆಡಿಸಿದ್ರು ಭಾಗವತರು. ಅಂಥವರು ಕಾಶಿಪಟ್ನವರು. ಅವರು ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿತವರು. ನಮ್ಮ ಲೀಲಕ್ಕ ಮತ್ತು ಹರಿಯಣ್ಣನವರ ಶಿಷ್ಯ. 16ನೇ ವಯಸ್ಸಿನಲ್ಲೇ ಮೇಳಕ್ಕೆ ಬಂದಿದ್ದಾರೆ. ಕರ್ನಾಟಕ, ಮಂಗಳದೇವಿ, ಸುಂಕದಕಟ್ಟೆ ಮೊದಲಾದ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದಾರೆ. ಈಗ ಧರ್ಮಸ್ಥಳ ಮೇಳದಲ್ಲಿ ಭಾಗವತರಾಗಿದ್ದಾರೆ. ಈ 35 ವರ್ಷಗಳ ತಿರುಗಾಟಗಳ ನಡುವೆ ನಿಡ್ಲೆ ತಂಡದಲ್ಲಿ
ಮಳೆಗಾಲದ ನಿಡ್ಲೆಯವರ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. ಈಗ ನಮ್ಮ ಚಂದ್ರಶೇಖರ ಧರ್ಮಸ್ಥಳ ಅವರು ನಡೆಸ್ತಿರುವಂಥ ಪುತ್ತೂರು ಶ್ರೀಧರ ಭಂಡಾರಿಗಳು ಸ್ಥಾಪಿಸಿದಂಥ ಪುತ್ತೂರು ಮೇಳದಲ್ಲೂ ಕೂಡ ತಿರುಗಾಟ ಮಾಡ್ತಾ ಇದ್ದಾರೆ. ಆದರೆ ತನಗಿಷ್ಟು ತಿರುಗಾಟ ಇದೆ, ಅನುಭವ ಇದೆ ಇತ್ಯಾದಿಗಳನ್ನೆಲ್ಲ ಯಾರಲ್ಲೂ ಹೇಳಿಕೊಳ್ಳದೆ ಸ್ವಲ್ಪ ತೆರೆಯ ಮರೆಯಲ್ಲಿ ಸ್ವಲ್ಪ ಹಿಂದೆಯೇ ನಿಂತುಕೊಳ್ಳುವಂಥ ಒಂದು ಜಾಯಮಾನ. ಆದರೆ ತುಂಬ ಒಲವಿನ ಮನುಷ್ಯ, ಸಜ್ಜನ. ಅಂಥವರಿಗೆ 35 ವರ್ಷಗಳ ಕಲಾಯಾನ ಗಮನಿಸಿ. ಒಬ್ಬ ಸರ್ಕಾರಿ ಸೇವೆಯಲ್ಲಿ ಸರ್ವಿಸ್ ಆರಂಭಿಸಿದರೆ ಆ ಮನುಷ್ಯ 27 ವರ್ಷದಲ್ಲಿ ರಿಟೈರ್ಡ್ ಆಗಬೇಕು. ಯಕ್ಷಗಾನದಲ್ಲಿ 35 ವರ್ಷ ಎನ್ನುವುದು ಬಹಳ ದೊಡ್ಡ ತಿರುಗಾಟ. ಹಿಂದಿನ ಕಾಲದೆಲ್ಲ ಸುಮಾರು 40-50 ವರ್ಷಗಳೆಲ್ಲ ಇತ್ತು. ಇನ್ನು ಬರುವ ಕಾಲದಲ್ಲೆಲ್ಲ ಕಲಾವಿದರಿಗೆ ಅಷ್ಟು ತಿರುಗಾಟ ಇರಬಹುದು ಅಂತ ನನಗೆ ಹೇಳಲಿಕ್ಕಾಗುವುದಿಲ್ಲ. ಯಾಕಂದರೆ ಯಕ್ಷಗಾನದ ಕಾಲದ ವೇಗ ಅಷ್ಟಿದೆ. ಹಾಗಾಗಿ 35 ವರ್ಷ ತಿರುಗಾಟ ಮಾಡಿದ ಒಬ್ಬ ಕಲಾವಿದನನ್ನು ಇವತ್ತಿಲ್ಲಿ ಸನ್ಮಾನಿಸ್ತಾರಲ್ಲ, ಅದು ಅವರಿಗೆ ಸಂದ ಗೌರವ, ಅವರಿಗೆ ತಾಯಿ ಪ್ರಸಾದ ಸಿಗುವುದು, ಅವರ ಕಲಾ ಸೇವೆಗೆ ಸಿಕ್ಕುವ ಅಂಗೀಕಾರ. ಮತ್ತೊಬ್ಬರು ದಿವಾಕರಾಚಾರ್ಯ ಪೊಳಲಿ, ಇಲ್ಲಿಯವರೇ, ಇದೇ ಊರಿನ ನಿಮಗೆಲ್ಲ ಪರಿಚಿತರು. ಒಬ್ಬ ವೇಷಧಾರಿಯಾಗಿ ಮೇಳಕ್ಕೆ ಸೇರಿ ಆ ಬಳಿಕ ಪುಂಡು ವೇಷಗಳನ್ನು, ಇದುರು ವೇಷಗಳನ್ನು ಎಲ್ಲವನ್ನು ಮಾಡ್ತಾ ಮಾಡ್ತಾ ಭಾಗವತ ಎಡೆಗೆ ಆಕರ್ಷಿತನಾಗಿ ಭಾಗವತರಾದಂಥ ಮನುಷ್ಯ. 1966ರಲ್ಲಿ ಉಳಾಯಿಬೆಟ್ಟಿನಲ್ಲಿ ಜನಿಸಿದವರು. 1984ರಲ್ಲಿ 18ನೇ ವಯಸ್ಸಿನಲ್ಲಿ ಮೇಳ ಸೇರ್ಪಡೆ ಮಾಡಿದವರು. ಬಜಪೆ ದೇರಣ್ಣರ ಶಿಷ್ಯ. ಅಭಿಮನ್ಯು ಬಬ್ರುವಾಹನ ಮತ್ತು ಕೆಲವು ಕಿರೀಟ ವೇಷಗಳೆಲ್ಲ ಮಾಡಿದ ಬಳಿಕ ರಂಗಾನುಭವಗಳನ್ನು ಗಳಿಸಿಕೊಂಡ ಬಳಿಕ ಭಾಗವತಿಕೆಯತ್ತ ಆಕರ್ಷಣೆ. ಒಬ್ಬ ಭಾಗವತ ಆಗಬೇಕಿದ್ರೆ ಅವ ವೇಷಧಾರಿಯೂ ಆಗಿರಬೇಕು, ಅವನಿಗೆ ನಾಟ್ಯವೂ ಗೊತ್ತಿರಬೇಕು. ಹಾಗಾಗಿ ಆಚಾರ್ಯರ ಭಾಗವತಿಕೆಯ ವಿಶೇಷತೆ ಏನಂದರೆ ಅದು ಕಲಾವಿದರಿಗೆ ಕುಣಿಯಲಿಕ್ಕೆ ಸುಲಲಿತವಾಗಿರ್ತದೆ. ಅಂಥ ಪದ್ಯಗಳಲ್ಲಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರ ಶಿಷ್ಯ. ಈಗ ಬಲಿಪ ಶೈಲಿಯನ್ನು ಅನುಸರಿಸ್ತಾ ಇರುವವರು ಕಟೀಲು ಮೇಳದಲ್ಲಿದ್ದಾರೆ. ಜೊತೆಗೆ ಅನೇಕ ತಾಳಮದಳೆಗಳ ಹವ್ಯಾಸಿ ತಂಡಗಳಿಗೆ, ಕೂಟಗಳಿಗೆಲ್ಲ ಕಲಾವಿದರಾಗಿ ಒದಗುತ್ತಾರೆ. ಸಜ್ಜನ, ನಿಗರ್ವಿ, ಸಹೃದಯಿ. ಒಬ್ಬ ಕಲಾವಿದನಲ್ಲಿರಬೇಕಾದ ನಿಜವಾದ ಗುಣ ಈ ಸಜ್ಜನಿಕೆ, ನಿಗರ್ವ, ಸಹೃದಯತೆ. ಅಂಥ ಗುಣಗಳನ್ನು ಮೈಗೂಡಿಸಿಕೊಂಡು ತನ್ನನ್ನು ವಿಪರೀತ ಕಾಣಿಸಿಕೊಳ್ಳದೆ ತಾನು ಬಯಸಿದ, ತಾನು ನಡೆಯುವ ಒಂದು ಪಥವನ್ನು ನೆಚ್ಚಿಕೊಂಡು ಮತ್ತು ಅದನ್ನು ಕಚ್ಚಿಕೊಂಡು ಅದೇ ಪಥದಲ್ಲಿ ನಡೆಯುವಂಥ ದಿವಾಕರಾಚಾರ್ಯರು ಯಕ್ಷಗಾನದ ಒಬ್ಬ ಆದರ್ಶ ಭಾಗವತ. ಅವರು ಯಾರನ್ನು ಆದರ್ಶ ಅಂತ ಇಟ್ಟುಕೊಂಡು ಅನುಸರಿಸಿದ್ದಾರೋ ಆ ಆದರ್ಶಗಳನ್ನು ತನ್ನಲ್ಲೂ ಕೂಡ ರೂಢಿಸಿಕೊಂಡು ಒಬ್ಬ ಒಳ್ಳೆಯ ಭಾಗವತನಾಗಿದ್ದಾರೆ. ಅಂಥ ಭಾಗವತರನ್ನು ಗುರುತಿಸಿ ಪೊಳಲಿ ಯಕ್ಷೋತ್ಸವದಲ್ಲಿ ಸನ್ಮಾನಿಸ್ತಾ ಇರುವುದು ಪೊಳಲಿ ಯಕ್ಷೋತ್ಸವಕ್ಕೂ ಒಂದು ಗೌರವ. ಮತ್ತೊಬ್ಬರು ಸುಬ್ರಹ್ಮಣ್ಯ ಶಾಸ್ತ್ರಿ ಮಣಿಮುಂಡ. ತೆಂಕುತಿಟ್ಟಿನ ಚೆಂಡೆಯೇ ಕೇಳದ ಮೂಡಿಗೆರೆ ತಾಲೂಕಿನ ಬಣ್ಕಲ್ನವರವರು. ಅಪರೂಪಕ್ಕೊಮ್ಮೆ ತೆಂಕುತಿಟ್ಟು ಹೋದರೆ ಆಯಿತು, ಇಲ್ದಿದ್ರೆ ಆ ಊರಿಗೆ ತೆಂಕುತಿಟ್ಟು ಬರುವುದೆಲ್ಲ ಬಹಳ ಅಪರೂಪ, ಮೂಡಿಗೆರೆ ಆಚೆ ಅಲ್ಲ. ಅಂಥ ಊರಿನವನೊಬ್ಬ 50 ದಶಕದ ಹಿಂದೆಯೇ ತೆಂಕುತಿಟ್ಟು ಯಕ್ಷಗಾನದತ್ತ ಆಕರ್ಷಿತರಾಗಿದ್ದಾರೆ ಅಂದರೆ ಈ ಕಲೆಯ ಸೆಳೆತ ಅದೆಂಥದ್ದು ಅಂತ ನಾನು ಹೇಳ್ತಾ ಇರೋದು. 77ರಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ಸೇರ್ಪಡೆಯಾಗಿ ಗುರು ಗೋವಿಂದ ಭಟ್ಟರಿಂದ ಮೊದಲಿಗೆ ಅವರು ಕಲಿತದ್ದು ಯಕ್ಷಗಾನದ ಹೆಜ್ಜೆಯೇ. 3-4 ವರ್ಷ ಧರ್ಮಸ್ಥಳ ಮತ್ತು ಕೆಲವು ಮೇಳದಲ್ಲೆಲ್ಲ ತಿರುಗಾಟ ಮಾಡಿದ್ದಾರೆ ಅಂತ ನಾನು ತಿಳಿದಿದ್ದೇನೆ. ಆ ಬಳಿಕ ಅವರು ಮತ್ತೆ ಧರ್ಮಸ್ಥಳ ಕೇಂದ್ರಕ್ಕೆ ಮರಳಿ ಹಿಮ್ಮೇಳ ಅಭ್ಯಾಸ ಮಾಡಿದರು. ಹಿಮ್ಮೇಳ ಅಭ್ಯಾಸ ಮಾಡಿದ ಬಳಿಕ ಕಡತೋಕ ಮತ್ತು ಚಿಪ್ಪಾರ ಗರಡಿಯಲ್ಲಿ ಪಳಗಿದ್ರು. ಚಿಪ್ಪಾರರು ಅಂದರೆ ತೆಂಕುತಿಟ್ಟಿನ ಯಕ್ಷಗಾನದ ಚೆಂಡೆಯ ಹಿಮ್ಮೇಳದ ಯೂನಿವರ್ಸಿಟಿ. ಅವರ ನೆರಳಿನಲ್ಲಿ, ಅವರ ಆದರ್ಶದ ಪಥದಲ್ಲಿ, ಅವರ ದಾರಿಯಂತೆ ನಡೆದರು. ಈಗ ಹೇಳಿದ್ರಲ್ಲ ಇಲ್ಲಿ, ಅವರು ರಂಗದಲ್ಲಿ ನಿಂತು ಚೆಂಡೆ ಬಾರಿಸಿದ್ರೆ ಅವರು ನಿಂತಲ್ಲೇ ಇದ್ದಾರೆ, ಯಾರೋ ನುಡಿಸಿದಂತೆ ಕಾಣುತ್ತದೆ. ಅದು ಚಿಪ್ಪಾರರ ಕೊಡುಗೆ. ಚಿಪ್ಪಾರರು ಹಾಗೆ ಅವರ ಕೈ, ಅವರ ಶರೀರ ಎಲ್ಲ ಅಲುಗಾಡುವುದೇ ಇಲ್ಲ. ಯಾವ ವೀರರ ಸೇವೆ ಆಗಿರಲಿ, ಇನ್ನು ಅವರ ಸೇವೆ ಆಗಿರಲಿ, ಅವರ ಶರೀರ ಅಲುಗಾಡುವುದಿಲ್ಲ, ಕೈ ಕುಣಿತಾ ಇರ್ತದೆ. ರಂಗದಲ್ಲಿ ಪಾತ್ರ ಕುಣಿಯುವಾಗ ಕಲಾವಿದನ ಕೈ ಕುಣಿತಾ ಇರ್ತದೆ. ಆ ಕುಣಿಯುವುದರಲ್ಲಿ ನಾದ ಅರಳಿಸ್ತಾರೆ. ಒಬ್ಬ ಒಳ್ಳೆಯ ನುಡಿತಗಾರನಿಗಿಂತ ಹೆಚ್ಚಾಗಿ ತುಂಬ ಸೂಕ್ಷ್ಮ ಜೀವಿ ಮತ್ತು ಒಬ್ಬ ಒಳ್ಳೆ ಅಕಾಡೆಮಿಕಲ್ ಪರ್ಸನ್ ಅವರು. ಒಳ್ಳೆಯ ಕೇಳುವಿಕೆ, ಒಳ್ಳೆಯ ಓದುವಿಕೆ, ತಿಳಿಯುವ ಕುತೂಹಲ ಇತ್ಯಾದಿ ಸದ್ಗುಣಗಳೆಲ್ಲ ಅವರಲ್ಲಿ ಮೇಳೈಸಿದೆ. ವಿಪರೀತ ವಾಚಾಳಿ ಖಂಡಿತಕ್ಕೂ ಅಲ್ಲ. ಚೌಕಿಯಲ್ಲೋ, ಆಟದಲ್ಲೋ, ಅಲ್ಲಿಲ್ಲೋ ಎಲ್ಲೆಲ್ಲೋ ಕುಳಿತು ನಾವು ಮಾತಿಗೆ ಲೂಸ್ ಟಾಕ್ಸ್ ಅಂಥದ್ದೆಲ್ಲ ಮಾತಾಡಿದೆ. ಕಲೆಯ ಬಗ್ಗೆ ಮಾತ್ರ ಗಮನ ಕೊಡುತ್ತಾ ಇನ್ಯಾರೋ ಒಬ್ಬ ಹೊಸ ಹುಡುಗನೇ ಇರಲಿ, ಯಾರೇ ಇರಲಿ, ಅವ ನುಡಿಸುವುದನ್ನು ದೂರದಲ್ಲಿ ನಿಂತು ನೋಡ್ತಾ ನೋಡ್ತಾ ಆಸ್ವಾದಿಸುತ್ತಾ ಒಳ್ಳೆಯ ಮಾತುಗಳನ್ನು ಹೇಳುವ ಆ ಸಜ್ಜನಿಕೆ ಅವರಲ್ಲಿ ಮೇಳೈಸಿದೆ. ಅಂಥ ಕಲಾವಿದರನ್ನೆಲ್ಲ ಆಯ್ದು ಸನ್ಮಾನ ಮಾಡುವುದಿಂತ ಉಂಟಲ್ಲ, ಇದು ಸಮಾಜಕ್ಕೊಂದು ಒಳ್ಳೆಯ ಆದರ್ಶವನ್ನು, ಒಳ್ಳೆಯ ಸಂದೇಶವನ್ನು ತೋರಿಸ್ತದೆ. ಹಾಗಾಗಿ ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಜೊತೆಗೆ ನಾನು ಯಕ್ಷಕಲಾ ಪೊಳಲಿಯನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಮತ್ತೊಬ್ಬರು ಲಕ್ಷ್ಮಣ ಕೋಟ್ಯಾನ್ ಪೆರಾರ, ಕಟೀಲು ಮೇಳದ ಹಿರಿಯ ಕಲಾವಿದ. 1953ರಲ್ಲಿ ಜನನ. ಪ್ರಸ್ತುತ ಅವರಿಗೆ 70ರ ಹರೆಯ. ತೆಂಕಿನ ಬೆಂಕಿ ಚೆಂಡೆಂದೇ ಹೆಸರಾದ ಕ್ರಿಶ್ಚಿಯನ್ ಬಾಬು ಅವರ ಶಿಷ್ಯ. ಒಮ್ಮೆ ಶ್ರೀಧರ ಭಂಡಾರಿಗಳು ಹೇಳ್ತಾ ಇದ್ರು,
ನೀವೇಗೆ ಈ ಥರ ಕುಣಿತಗಾರನಾದ್ರಿ ಅಂತ ನಾನು ಅವರ ಹತ್ರ ಒಂದು ದಶಕದ ಹಿಂದೆ ಕೇಳಿದ ಪ್ರಶ್ನೆ. ಕ್ರಿಶ್ಚಿಯನ್ ಬಾಬು ಅವರು ಕುಣಿಯುವುದನ್ನು ನೋಡಿದಾಗ ಎಟ್ಟಿ ರಾವುಲೆ ಕರಾಪುರಿ ಅಂತ ಹೇಳಿದರು ನನ್ನಲ್ಲಿ. ಅದನ್ನು ನೋಡಿ ನನಗೂ ಹಾಗೆ ಕುಣಿಬೇಕು ಅಂತಾಗಿ ನಾನು ಚಟದಿಂದ ಆ ಥರ ಕುಣಿದೆ ಅಂತ ಹೇಳಿದರು. ಅಂಥ ಗುರುಗಳ ಯಾವ ಶ್ರೀಧರ ಭಂಡಾರಿಗೆ ಕ್ರಿಶ್ಚಿಯನ್ ಬಾಬು ಸ್ಫೂರ್ತಿಯಾಗಿದ್ದರೋ ಅಂಥ ಸ್ಫೂರ್ತಿಯಾದ ಗುರುಗಳ ಶಿಷ್ಯ ಲಕ್ಷ್ಮಣ್ ಕೋಟ್ಯನ್ ಪೆರಾರ. ಯಕ್ಷಗಾನ ಕಲಿತು ಮುಂಬೈಗೆ ಹೋಗಿ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯಲ್ಲಿ ಕೆಲವು ತಿರುಗಾಟಗಳನ್ನು ನಡೆಸಿ ಆ ಬಳಿಕ ಬಂದು ಕಟೀಲಿಗೆ ಬಂದು 34 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿ 40 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ ಇವರಿಗೆ ಈಗ 70 ವರ್ಷ. ಕಟೀಲು ಮೇಳದಲ್ಲಿ ಕಲಾವಿದರ ನಡುವೆ ಅವರು ಲಚ್ಚು ಅಣ್ಣ ಅಂತ ಕರೆಯಲ್ಪಡುವವರು. ತುಂಬ ಪ್ರೀತಿಯ ಸಜ್ಜನ ಅಂತ ಎಲ್ಲ ಕಲಾವಿದರು ಅವರನ್ನು ಹೇಳ್ತಾರೆ. 70 ವರ್ಷಗಳ ತಿರುಗಾಟದ ಅವಧಿಯಲ್ಲಿ 7ರ ದಶಕದಲ್ಲಿ ತಾಯಿಯ ಪ್ರಸಾದ ಸನ್ಮಾನಪೂರ್ವಕ ಸಿಗುವುದು ಅವರಿಗೆ ದೇವಿಯ ಅನುಗ್ರಹ ಇದೆ. ಹಾಗೆ ಅಂತ ಕಲಾವಿದರನ್ನು ಗುರುತಿಸಿದ ಯಕ್ಷಕಲಾ ಪೊಳಲಿಗೂ ಅಭಿನಂದನೆಗಳು. ಮತ್ತೊಬ್ಬರು ವಿದ್ಯಾ ಕೋಳಿಯೂರು. ಇವರ ಬಗ್ಗೆ ನಾನು ಕನಿಷ್ಠ ಹೇಳಬೇಕಿದ್ರೆ 1-2 ತಾಸು ಹೇಳಬೇಕು. ಆದರೆ ನನಗಿರುವುದು ಒಟ್ಟು 12 ಮಿನಿಟು. ಇವರು ಕೊನೆಯ ಬ್ಯಾಟ್ಸ್ಮನ್. 5 ಜನರದ್ದು ನಾನು ಮಾತಾಡಿ ಆಯಿತು. 6ನೇವರು ವಿದ್ಯಕ್ಕ. ಈಗಾಗಲೇ ರಂಗದಲ್ಲಿ ನಮಗೆಲ್ಲ ಮತ್ತೆ ಕೋಳಿಯೂರನ್ನು ನೆನಪಿಸಿಕೊಟ್ಟಿದ್ದಾರೆ. ಅವರ ಮಾತು, ಅವರ ನಡೆ, ಅವರ ಹಾವ, ಅವರ ಭಾವ, ಅವರ ಮೂಮೆಂಟ್ ಎಲ್ಲ ನಮಗೆ ಕಾಣುವುದು ಆ ಕೋಳಿಯೂರನ್ನು. ಹಿರಿಯ ಕೂದಲು ಹಣ್ಣಾದವರಿಗೆಲ್ಲ ಮತ್ತೆ ಕೋಳಿಯೂರು ನೆನಪಾಗಿ ಕಣ್ಣು ತುಂಬಿರಬಹುದು. ಇದು ಒಬ್ಬಳು ಕಲಾವಿದೆಯಾಗಿ ಮಗಳು ಅಪ್ಪನಿಗೆ ಕೊಡುವ ಅತೀ ದೊಡ್ಡ ಪ್ರಶಸ್ತಿ. ಇವರಿಗೆ ಯಕ್ಷಗಾನ ರಕ್ತಗತ. 90ರ ದಶಕದಲ್ಲಿ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಅಂತರ್ ಕಾಲೇಜು ಯಕ್ಷಗಾನ ಸ್ಪರ್ಧೆ ಮಂಗಳೂರಿನ SDMನಲ್ಲಿ ನಡೆಯುತ್ತಿದ್ದಾಗ ಇವರ ಹೆಸರು ಒಂದು ಸ್ಟಾರ್ ವ್ಯಾಲ್ಯೂವಿಂದ ತಾರಾ ಪದವಿಯಿಂದ ಜನಜನಿತವಾಗಿತ್ತು. ಯಾವ ಸ್ಪರ್ಧೆ ನಡೆದರೂ ಸುರತ್ಕಲ್ ಗೋವಿಂದಾಸ್ ಕಾಲೇಜಿಗೆ ಪ್ರೈಸು. ಕಾರಣ ವಿದ್ಯಾ ಕೋಳಿಯೂರು ಆ ತಂಡದಲ್ಲಿ ಇದ್ದರು. ಅದೊಂದೇ ಅಲ್ಲ, ಆಗ ಈಗಿನಷ್ಟು ಹೆಣ್ಮಕ್ಕಳು ಮಹಿಳೆಯರು ಯಕ್ಷಗಾನದಲ್ಲಿ ತೊಡಗಿರಲಿಲ್ಲ. ಅಪರೂಪಕ್ಕೊಬ್ಬರು ಕೋಳಿಯೂರ ಮಗಳು ಭಯಂಕರ ಜನಪ್ರಿಯ ಆಗುತ್ತೆ. ಕೋಳಿಯೂರ ಮಗಳು ಭಾರಿ ನಲಿಪುರಿಯೇ, ಭಾರಿ ಹುಷಾರಿಯೇ, ಆಟೋಡು ಭಾರಿ ಹುಷಾರುಲ್ಲರಿಯೇ ಎನ್ನುವಂಥ ಮಾತು ಜನರ ನಡುವಿನಿಂದ ಬರ್ತಾ ಇತ್ತು. ಆ ನಂತರ ಅನೇಕ ವೇಷಗಳನ್ನು ಮಾಡಿದ, ಒಳ್ಳೊಳ್ಳೆಯ ವೇಷಗಳನ್ನು ಮಾಡಿದ. ಒಂದು 10-15 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಎಲ್ಲ ಅವರು ಪ್ರಮೀಳೆ, ಅವರು ಎಲ್ಲ ನಮೂನೆಯ ಪಾತ್ರಗಳನ್ನು ಮಾಡಿದ್ದಾರೆ. ಪುಂಡು ವೇಷಗಳಲ್ಲಿ ಮೆರೆದಿದ್ದಾರೆ, ಕಿರೀಟ ವೇಷಗಳನ್ನು ಮಾಡಿದ್ದಾರೆ, ಎಲ್ಲ ನಮೂನೆಯ. ಆ ನಂತರ ಅವರು ದೆಹಲಿಯಲ್ಲಿ ನಿಂತು ಅಟ್ಟಿ ಅಂತ ಸಂಘಟನೆ ಮಾಡಿದರು. ತೆಂಕುತಿಟ್ಟು ಯಕ್ಷಗಾನ ಪ್ರತಿಷ್ಠಾನ ಮಾಡಿದರು. ಈಗಾಗಲೇ ಹೇಳಿದ ಹಾಗೆ ಅಮೆರಿಕಕ್ಕೆ ಯಕ್ಷಗಾನ ಕೊಂಡೋದ್ರು. ದೇಶದಾದ್ಯಂತ ಸುಮಾರು 500ರಷ್ಟು ಪ್ರದರ್ಶನಗಳನ್ನು ಮಾಡಿದರು. ನಾನು ಹೇಳ್ತೇನೆ, ನಮ್ಮ ಯಕ್ಷಗಾನದ ಕಲಾವಿದರನ್ನು ಇಟ್ಟುಕೊಂಡು, ಅಂದರೆ ಹಾಗಲ್ಲ, ನಮ್ಮ ಯಕ್ಷಗಾನದ ಕಲಾವಿದರು ಅಂದರೆ ತುಂಬ ಜಾಗತಿಕ ಪರಿಜ್ಞಾನ ಇಲ್ಲದವರು ಅಂತ ಕಲಾವಿದರನ್ನಿಟ್ಟುಕೊಂಡು ಅಮೆರಿಕಕ್ಕೆ ಹೋಗಿ ಅಮೆರಿಕದಲ್ಲಿ ಇಂಗ್ಲೀಷ್ನಲ್ಲಿ ಯಕ್ಷಗಾನ ಮಾಡಿ ದೇಶದಾದ್ಯಂತ ವಿವಿಧ ಯೂನಿವರ್ಸಿಟಿಗಳಲ್ಲಿ ಎಲ್ಲೆಲ್ಲ ಯಕ್ಷಗಾನ ಯಾರು ಕಾಣಲಿಲ್ವೋ, ಯಾರು ಕೇಳಲಿಲ್ವೋ ಅವರ ಮುಂದೆಲ್ಲ ಯಕ್ಷಗಾನವನ್ನು ಪ್ರದರ್ಶಿಸಿ ಇದು ನಮ್ಮ ತೆಂಕುತಿಟ್ಟು ಅಂತ ಎದೆ ತಟ್ಟಿ ಹೇಳಿದ ಧೀರ ವನಿತೆ ಇದ್ದಾರಲ್ಲ, ಅದು ವಿದ್ಯಾಕ. ಇದು ಈ ಶತಮಾನದ ಯಕ್ಷಗಾನದ ಅತ್ಯಂತ ದೊಡ್ಡ ಕೊಡುಗೆ. ಯಾವ ಪುರುಷನು ಯಕ್ಷಗಾನವನ್ನು ಮಳೆಗಾಲದಲ್ಲಿ ಹೊಟ್ಟೆಪಾಡಿಗಾಗಿ ನಾವು ಕರ್ನಾಟಕ ರಾಜ್ಯದ ಒಳಗೆ ಟೂರ್ ಹೋದ ಕಥೆಗಳು ನಮ್ಮಲ್ಲಿವೆ. ಆದರೆ ಯಕ್ಷಗಾನವನ್ನು ಒಂದು ಅಕಾಡೆಮಿಕ್ ಆಗಿ, ಯಕ್ಷಗಾನವನ್ನೊಂದು ಶೈಲೀಕೃತವಾಗಿ, ಯಕ್ಷಗಾನವನ್ನೊಂದು ಜಗತ್ತಿಗೆ ನನ್ನ ಕಲೆಯನ್ನು ತೋರಿಸಬೇಕು ಎನ್ನುವ ಹಪಾಹಪಿಯಿಂದ, ತನ್ನ ಕಲೆ ಎಂಬ ಅಭಿಮಾನದಿಂದ ಇಷ್ಟೂ ಕಲಾವಿದರನ್ನು ಕಟ್ಟಿಕೊಂಡು ಜಗತ್ತಿನಾದ್ಯಂತ ತೋರಿಸಿ ಪಟ್ಟ ಕಷ್ಟ ಇದೆಯಲ್ಲ, ಇದು ತನಗೆ ಹೆಸರು ಬರಬೇಕು ಅಂತಲ್ಲ, ನನ್ನ ಕಲೆಯನ್ನು ವಿಸ್ತರಿಸಬೇಕು ಅಂತ ಕಾಳಜಿಯಿಂದ ಮಾಡಿದ ಕಾಯಕ. ಹಾಗಾಗಿ ಇವತ್ತು ನಮ್ಮ ಯಕ್ಷಗಾನ, ಒಟ್ಟು ಯಕ್ಷಗಾನದಲ್ಲಿ ಇವತ್ತು ಮಹಿಳಾ ಯಕ್ಷಗಾನ, ಪುರುಷ ಯಕ್ಷಗಾನ ಅಂತ ಪ್ರತ್ಯೇಕ ಹೇಳಬೇಕಾದ ಕಾಲ ಇಲ್ಲ. ಇವತ್ತು ನೀವೇ ಗಮನಿಸಿದ್ದೀರಿ, ಪುರುಷರಿಗೆ ಸಮದಂಡಿಯಾಗಿ ಮಹಿಳೆಯರು ರಂಗಸ್ಥಳದಲ್ಲಿ ವೇಷವನ್ನು ಮಾತಾಡ್ತಾರೆ. ತಾಳಮದ್ದಳೆಯಲ್ಲೂ ಹಾಗೆ ಪುರುಷರಿಗೆ ಸಮದಂಡಿಯಾಗಿ ಮಹಿಳೆಯರು ಅರ್ಥವನ್ನು ಹೇಳುವ ಕಾಲಕ್ಕೆ ನಾವು ಕೊರೋನಾ ಥರದಲ್ಲಿ ತಲುಪಿದ್ದೇವೆ. ಹಾಗಾಗಿ ಪುರುಷ ಯಕ್ಷಗಾನ, ಮಹಿಳಾ ಯಕ್ಷಗಾನ, ಮಕ್ಕಳ ಯಕ್ಷಗಾನ ಅಂತ ಬೇರ್ಪಡಿಸಬೇಕಾದ ಅಗತ್ಯ ಇಲ್ಲ, ಯಕ್ಷಗಾನ ಅಷ್ಟೇ. ಅಂಥ ಸಾಧಕಿಯಾದ ವಿದ್ಯಕ್ಕನಿಗೂ ಕೂಡ ಈಗ ಪ್ರಶಸ್ತಿ ಸನ್ಮಾನ ಸಲ್ತಾ ಇದೆ ಅನ್ನೋದು ವಿಶೇಷ. ಜೊತೆಗೆ ಅವರು ಇನ್ನೊಂದು, ಒಟ್ಟು ಮಹಿಳಾ ಯಕ್ಷಗಾನದಲ್ಲಿ ತುಂಬ ಅಕಾಡೆಮಿಕಲ್ ಆಗಿ ಮಾತಾಡಬಲ್ಲ, ತುಂಬ ಅಕಾಡೆಮಿಕಲ್ ಆಗಿ ಯೋಚಿಸಬಲ್ಲ, ಕಲೆಯನ್ನು ತುಂಬ ಸ್ವಚ್ಛವಾಗಿ ಶಿಸ್ತಿನಿಂದ ಶಿಷ್ಟವಾಗಿ ತೋರಿಸಬಲ್ಲಂಥ ಒಬ್ಬರು ಅಪರೂಪದ ಪ್ರತಿಭೆ. ಅವರಿಗೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಸಲ್ತಾ ಇದೆ. ಒಟ್ಟು 6 ಮಂದಿಗೆ ಪೊಳಲಿ ಯಕ್ಷಕಲಾ ಪೊಳಲಿ ಈ ಯಕ್ಷೋತ್ಸವದ ವೇದಿಕೆಯಲ್ಲಿ 27ನೇ ವರ್ಷ ಸನ್ಮಾನ ಮಾಡ್ತಾ ಇದೆ. ಈಗ ಪ್ರತಿ ವರ್ಷವೂ ಸನ್ಮಾನ ಮಾಡಿದ್ದಾರೆ. ಹೀಗೆ ಸನ್ಮಾನಗೊಂಡವರ ಮತ್ತು ಸಂಸ್ಮರಿಸಲ್ಪಟ್ಟವರ ಯಾದಿಯನ್ನೇ ಒಂದು ಪಟ್ಟಿ ಮಾಡಿದರೆ
ಒಂದೊಂದು ಪುಟದ ಲೇಖನ ಮಾಡಿದರೆ ಅದೊಂದು ಪುಸ್ತಕ ಆಗ್ತದೆ, ಬರುವ ಕಾಲಕ್ಕೆ ದೊಡ್ಡ ಚರಿತ್ರೆ ಆಗ್ತದೆ. ನಾನು ಹೇಳ್ತಾ ಇದ್ದೇನೆ, ಸಂಪಾಜ ಯಕ್ಷಗಾನದ ಹಾಗೆಯೇ ಇದು ಕೂಡ ಒಂದು ಮಹಾವಿದ್ಯಮಾನ. ಈ ಪೊಳಲಿ ಪರಿಸರದ ಸುತ್ತಮುತ್ತೆಲ್ಲ ಎಲ್ಲರಿಗೆ ಅಂತರಂಗದೊಳಗೆ ಯಕ್ಷಗಾನದ ಪ್ರೀತಿ ಭಾವನೆಯನ್ನು ಮೊಳಕೆ ಹೊಡಿಸುವ ಹಾಗೆ, ಇದು ನನ್ನ ಕಲೆ, ಇದು ನನ್ನ ಕಲೆ, ಇದು ನನ್ನ ಕಲೆ ಅಂತ ಪ್ರೀತಿ ಭರಿಸುವ ಹಾಗೆ ಮಾಡಿದ ಈ ಕೊಡುಗೆ ಇದೆಯಲ್ಲ, ಇದು ಚಾರಿತ್ರಿಕ ವಿದ್ಯಮಾನ ಅಂತ ಹೇಳ್ತಾನೆ. ಈ ಸನ್ಮಾನ ಸಂದವರ ಬಗ್ಗೆ ತಾಯಿ ಸನ್ನಿಧಿಯಲ್ಲಿ ನಿಂತು ಎರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಿಮ್ಮೆಲ್ಲರ ಮುಂದೆ ತಲೆಬಾಗುತ್ತಾ ವಿರಮಿಸ್ತೇನೆ. ಯಕ್ಷಗಾನ ಗೆಲ್ಗೆ 13 ನಿಮಿಷದಲ್ಲಿ 6 ಜನ ಕಲಾವಿದರ ಸಂಸ್ಮರಣೆಯನ್ನು ಮಾಡಿದ್ದಾರೆ. ಧನ್ಯವಾದಗಳು. ಯಕ್ಷಗಾನದ ಮಣ್ಣಿನಿಂದ ಬಂದವರು, ಪಾರ್ಥಿಸುಬ್ಬನ ಊರಿನಿಂದ ಬಂದವರು, ಕಣಿಪುರ ಯಕ್ಷಗಾನ ಪತ್ರಿಕೆಯನ್ನು ಒಂಟಿ ಸಲಗನಾಗಿ ಯಾರದೇ ಸಹಾಯ ಇಲ್ಲದೆ ಬರೀ ಕಲಾಭಿಮಾನಿಗಳ ಸಹಕಾರದಿಂದ ನಡೆಸ್ತಾ ಇರುವಂತಹ ಒಬ್ಬ ಛಲವಾದಿ ಯಮ್ನಾ ಚಂಬಲ್ತಿ ಮಾರಿಯವರು ಅವರ ಮುದ್ದಾದ ಅರ್ಥವತ್ತಾದ ಅಭಿನಂದನೆಯ ನುಡಿಗೆ ಒಮ್ಮೆ ಜೋರಾದ ಕರತಾಡನೊಂದಿಗೆ ನಾವು ಅವರನ್ನು ಅಭಿನಂದಿಸಬೇಕು. ಎಲ್ಲರೂ ಕಣಿಪುರ ಪತ್ರಿಕೆಯನ್ನು ಪಡೆಯುವುದರ ಮೂಲಕ, ಅದರ ಚಂದಾದಾರರಾಗುವ ಮೂಲಕ ಯಕ್ಷಗಾನವನ್ನು ಬೆಳೆಸಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ, ನಮಗೆ ನಮ್ಮ ಸಂಸದರಾದಂತಹ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರವರು ಹೇಗೆ ಸನ್ಮಾನ ಮಾಡುವುದಂತ ಕಲಿಸಿಕೊಟ್ಟಿದ್ದಾರೆ. ಈಗ ಶಾಸಕರು ಎಲ್ಲರಿಗೂ ಶಾಲು ಹೊದಿಸ್ತಾ ಬರುವುದು, ಮೊದಲಿಗೆ ಶಾಸಕರು, ಆನಂತರ ದೇವಪ್ಪ ಪೂಜಾರಿ ಅವರು ಅವರಿಗೆ ಪೇಟವನ್ನು ಹಾಕ್ತಾ ಬರುವುದು, ಹಾಗೆ ದೇವದಾಸ್ ಶೆಟ್ಟರು ಅವರಿಗೆ ಫಲಪುಷ್ಪವನ್ನು ನೀಡ್ತಾ ಬರುವುದು, ಪೂಜ್ಯ ಸ್ವಾಮೀಜಿಯವರು ಅವರಿಗೆ ಸನ್ಮಾನ ಪತ್ರವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾ ಬರುವುದು, ಹಾಗೆ ಸೇಸಪ್ಪ ಕೋಟ್ಯಾನ್ರವರು ಪ್ರತಿ ವರ್ಷ ಸ್ಮರಣಿಕೆ ದೀಪವನ್ನು ಅವರ ಕೊಡುಗೆಯಾಗಿ ಕೊಡ್ತಾರೆ. ಅವರ ಪರವಾಗಿ ಭುವನೇಶ್ವರವರು ಅದನ್ನು ನೀಡ್ತಾ ಬರುವುದು. ಹಾಗೆ ಅನಂತ ಕೋಡಿಮಜಲು ಅನಂತ ಪದ್ಮನಾಭ ಉಪಾಧ್ಯಾಯರು ಹಾಗೂ ನಾರಾಯಣ ಭಟ್ರವರು ಎಲ್ಲ ಕಲಾವಿದರಿಗೆ ಆಶೀರ್ವಾದವನ್ನು ಮಾಡುತ್ತಾ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸುವುದು. ಇದು ನಮ್ಮ ಸನ್ಮಾನದ ಶೈಲಿ. ಬೇಗವೂ ಆಗಬೇಕು, ಚಂದವೂ ಆಗಬೇಕು ಎನ್ನುವಂತಹ ನೆಲೆಯಲ್ಲಿ ನಮ್ಮ ಸಂಸದರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ಸಾಗ್ತಾ ಇದ್ದೇವೆ. ಶಾಲು, ಮದುಮಗನ ಪೇಟ, ಫಲಪುಷ್ಪ, ಪುಷ್ಪಗುಚ್ಛ, ದೀಪದ ಸ್ಮರಣಿಕೆ, ಸನ್ಮಾನ ಪತ್ರ, ಗೌರವಧನ. ವೆಂಕಟೇಶ್ ನಾವಡ್ರು ಎಲ್ಲರಿಗೂ ಗೌರವಧನವನ್ನು ನೀಡಿ, ಇದು ಸನ್ಮಾನ ಅಲ್ಲ, ಇದು ಪೊಲಲಿ ದೇವಿಯ ಪ್ರಸಾದ. ಪೊಲಲಿಯಲ್ಲಿ ಯಾರಿಗೂ ಸನ್ಮಾನ ಆಗಲಿಕ್ಕಿಲ್ಲ, ಸನ್ಮಾನ ಆಗುವುದು ಮಹಾಮಾತೆಗೆ ಮಾತ್ರ. ಇದು ಪೊಲಲಿ ದೇವಿಯ ಪ್ರಸಾದ. ಹಾಗಾಗಿ ಎಲ್ಲರನ್ನೊಮ್ಮೆ ನಾವು ಜೋರಾದ ಕರತಾಡನಿಂದ ಅಭಿನಂದಿಸುವ. ಸನ್ಮಾನ ಪತ್ರ, ಸ್ಮರಣಿಕೆ, ಭುವನೇಶ್ವರವರು ದೀಪವನ್ನು ಕೊಟ್ಟು, ಪೂಜ್ಯ ಸ್ವಾಮೀಜಿಯವರು ಸನ್ಮಾನ ಪತ್ರ ಎಲ್ಲರಿಗೂ. ಬಹಳ ಸಂತಸದ ಕ್ಷಣ. ನಾವು ಈ ಪೊಲಲಿ ಯಕ್ಷೋತ್ಸವಕ್ಕೆ ಒಂದು 6 ತಿಂಗಳ ಕೆಲಸ ಮಾಡ್ತೇವೆ. ಇಂಥದ್ದನ್ನು ನೋಡುವಾಗ ನಮ್ಮ ಎದೆ ತುಂಬಿ ಬರ್ತದೆ. ನಾವು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತ ಅನಿಸ್ತದೆ. ದೇವರು ಕೂಡ ಮಳೆಯನ್ನು ಕಡಿಮೆ ಮಾಡಿ ಕಾರ್ಯಕ್ರಮದಲ್ಲಿ ಎಲ್ಲ ಕಿಕ್ಕಿರಿದು ಜನ ಸೇರುವ ಹಾಗೆ ಮಾಡಿ ನಮಗೆ ತುಂಬ ಪ್ರೋತ್ಸಾಹವನ್ನು ಆಶೀರ್ವಾದವನ್ನು ಮಾಡಿದ್ದಾರೆ. ಪೊಲಲಿಯ ದೀಪ ಹಿಡ್ಕೊಂಡ ಸನ್ಮಾನ ಇದ್ರೆ, ಅದು ಕೈಯಲ್ಲಿ ದೀಪ ಹಿಡ್ಕೊಂಡ ಸನ್ಮಾನ ಇದ್ರೆ ಅದು ಪೊಲಲಿಯ ಸನ್ಮಾನ. ಕೋಡಿಮಜಲು ಅನಂತ ಪದ್ಮನಾಭ ಉಪಾಧ್ಯಾಯರು ಪುಷ್ಪಗುಚ್ಛವನ್ನು ನೀಡಿ 6 ಜನ ಕಲಾವಿದರನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ, ಪೂಜ್ಯ ಗುರುಗಳು. ಹಾಗೆ ಪೊಲಲಿಯ ಪ್ರಧಾನ ಅರ್ಚಕರಲ್ಲಿ ಓರ್ವರಾದಂತಹ ನಾರಾಯಣ ಭಟ್ರವರು ಪೊಲಲಿ ಮಾತೆಯ ಮಹಾಪ್ರಸಾದವಾಗಿ ಗೌರವಧನವನ್ನು ನೀಡಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಯಕ್ಷಕಲಾ ಪೊಲಲಿ ಇಷ್ಟರವರೆಗೆ 150 ಜನರನ್ನು ಸನ್ಮಾನ ಮಾಡಿದೆ. 150 ಜನರನ್ನು ನಾವು ಸನ್ಮಾನ ಮಾಡಿದ ಆ ಆತ್ಮತೃಪ್ತಿ ನಮಗಿದೆ. ಇದು ಹೆಮ್ಮೆ ಅಲ್ಲ, ಇದು ಅಭಿಮಾನದಿಂದ ಹೇಳುವಂಥ ಮಾತು. ಇದು ನಿಮ್ಮಂತಹ ಸಾಧಕರಿಂದ ಆದಂತಹ ಸಾಧನೆ. ಎಲ್ಲರೂ ಒಮ್ಮೆ ಛಾಯಾಗ್ರಹಣಕ್ಕೆ ಫೋಸ್ ಕೊಟ್ಟು ಸಹಕಾರವನ್ನು ನೀಡಬೇಕು. ಈ ನಮ್ಮ ಕಾರ್ಯಕ್ರಮ
ನಮ್ಮ ಕುಡ್ಲ ಚಾನೆಲ್ನಲ್ಲಿ, ಹಾಗೆ ಸುದ್ದಿ 9 ಯೂಟ್ಯೂಬ್ ಚಾನೆಲ್ನಲ್ಲಿ, ಹಾಗೆ ರಾಮ್ ನರೇಶ್ ಮಂಚು ಅವರು ಅದನ್ನು ವಿಡಿಯೋ ಮಾಡ್ತಾ ಇದ್ದಾರೆ. ಹಾಗೆ ಡೈಜಿ ವರ್ಲ್ಡಿನ ನರೇಶ್ ರವರು ಕೂಡ ಬಂದಿದ್ದಾರೆ. ಇವರೆಲ್ಲರೂ ಇದನ್ನು ಚಿತ್ರೀಕರಣ ಮಾಡ್ತಾರೆ. ಕಳೆದ ವರ್ಷ ನಮ್ಮ ಕುಡ್ಲ ಚಾನೆಲ್ನಲ್ಲಿ ನಮ್ಮ ಈ ಕಾರ್ಯಕ್ರಮ ಪ್ರಸಾರವಾಗಿತ್ತು. ನಿನ್ನೆ ನೋಡುವಾಗ ಅದನ್ನು 56,000 ಜನ ನೋಡಿದ್ದಾರೆ. ನಮ್ಮ ಕುಡ್ಲದಲ್ಲಿ 56,000 ಜನ ವೀಕ್ಷಿಸಿದ್ದಾರೆ. ಎಲ್ಲರಿಗೊಮ್ಮೆ ಜೋರಾದ ಕರತಾಡನದೊಂದಿಗೆ ನಾವು ಎಲ್ಲ ಕಲಾವಿದರನ್ನು ಅಭಿನಂದಿಸುವ. ಧನ್ಯವಾದಗಳು. ಇದೀಗ 6 ಜನ ಕಲಾವಿದರ ಕೊಳಲಾಗಿ ಶ್ರೀಮತಿ ವಿದ್ಯಾ ಕೋಳಿಯೂರ್ ಅವರು ಸನ್ಮಾನಕ್ಕೆ ಉತ್ತರ ಅಂತಾದರೆ ಸನ್ಮಾನ ಪ್ರಶ್ನೆ ಅಂತ ಆಗ್ತದೆ. ಅದಕ್ಕೆ ಹೃದಯಾಂತರಾಳದ ಭಾವನೆ ಏನೆನ್ನುವುದನ್ನು ವಿದ್ಯಾ ಕೋಳಿಯೂರ್ ಅವರು ತಮ್ಮ ಹೃದಯಾಂತರಾಳದ ಮಾತಿನಿಂದ ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೆ. ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ ನಮಸ್ಕರಿಸುತ್ತಾ, ಅದಕ್ಕಿಂತಲೂ ಮೊದಲು ನಮಸ್ಕರಿಸಬೇಕಾದ್ದು ರಾಜರಾಜೇಶ್ವರಿ ತಾಯಿಗೆ, ಆಕೆಯನ್ನು ಮನಸ್ಸ ಸ್ಮರಿಸುತ್ತಾ, ಕಲಾಭಿಮಾನಿಗಳಾದಂತಹ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ, ನಿಮ್ಮವಳೇ ಆದಂತಹ ವಿದ್ಯಾ ಕೋಳಿಯೂರು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆ 6 ಜನರಿಗೆ ನೀವು ಸನ್ಮಾನ ಮಾಡಿದ್ದೀರಿ, ಗೌರವಿಸಿದ್ದೀರಿ. ಮಾತಾಡಲಿಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡಿದ್ದೀರೋ ಗೊತ್ತಿಲ್ಲ. ನಾನು ಬಣ್ಣ ಹಚ್ಚಿದರೆ ಮಾತ್ರ ಮಾತನಾಡಬಲ್ಲೆ. ಆದರೆ ನನಗಿಂತ ಹಿರಿಯವರಿಗೆ ಇವತ್ತು ಸನ್ಮಾನ ಆಗಿದೆ. ಅವರೆಲ್ಲರ ಸಾಧನೆಯ ಮುಂದೆ ನಾನು ಮಾಡಿದ್ದು ಏನೂ ಅಲ್ಲ. ಏಕೆಂದರೆ ನಾವು ಯಕ್ಷಗಾನ ಅನ್ನೋದು ಒಂದು ಮೇಳ, ಅದು ಏಕವ್ಯಕ್ತಿಯಾದಂತಹ ಕಲೆ ಅಲ್ಲ. ಅದೇ ರೀತಿ ಕಲಾವಿದನೂ ಅಷ್ಟೇ, ಒಬ್ಬನೇ ಯಾವ ಸಾಧನೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಅವನ ಎಡಬಲಗಳಲ್ಲಿ ಇರುವವರು, ಅದು ಹಿಮ್ಮೇಳದವರಿರ್ಬೋದು, ನಿಮ್ಮಂತಹ ಕಲಾಭಿಮಾನಿಗಳಿರ್ಬೋದು, ಒಡನಾಡಿ ಕಲಾವಿದರಿರ್ಬೋದು, ಅಥವಾ ನಾನೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಕೇರಳದಿಂದ ಕಾಶ್ಮೀರದವರೆಗೆ, ಆಗ ಚಂಬಲ್ತಿಮಾರವರು ಇಂಗ್ಲೀಷ್ ಅಂತ ಹೇಳಿದರು, ತಪ್ಪಿ ಹೇಳಿದರು, ಪರವಾಗಿಲ್ಲ. ಹಿಂದಿ ಯಕ್ಷಗಾನದ ಮೂಲಕ ನಾವು ದೇಶದಾದ್ಯಂತ ಹೋಗಿ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ನೀಡಿದ್ದೇವೆ. 4 ವರ್ಷ ಅಮೇರಿಕಾ, ಲಂಡನ್ ಹೀಗೆ ತಿರುಗಾಟ ಮಾಡಿದ್ದೇವೆ. ಎಲ್ಲ ಪುರುಷರನ್ನು ನನ್ನ ತಂಡದಲ್ಲಿ ಕಟ್ಟಿಕೊಂಡು, ಅಂದರೆ 9 ಮಂದಿ ಪುರುಷರನ್ನು ಕಟ್ಟಿಕೊಂಡು ನಾನೊಬ್ಬಳು ಮಹಿಳೆ ಈ ತಿರುಗಾಟ ಮಾಡಿ ಮುಗಿಸಿದ್ದೇನೆ. ನಾನು ಚಪ್ಪಾಳೆಗೋಸ್ಕರ ನಿಲ್ಲಿಸಲಿಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ. ತುಂಬ ಕಷ್ಟದ ಕೆಲಸ ಅಂತ ನನಗೆ ಆರಂಭದಲ್ಲಿ ಅನಿಸಿದರೂ ಮತ್ತೆ ಮತ್ತೆ ನಾನು ಅದರಲ್ಲಿ ಸಂತೋಷವನ್ನು ಹುಡುಕುವುದಕ್ಕೆ ಆರಂಭ ಮಾಡಿದೆ. ನಿಮಗೆ ಗೊತ್ತು, ಗಂಡಸರು ಮತ್ತು ಒಂದು ಹೆಣ್ಣು ಮಗಳು ಅಂತ ಹೇಳುವಾಗ ಅಲ್ಲಿ ಈಗೋ ಪ್ರಾಬ್ಲಮ್ ಬರ್ತದೆ, ಗಂಡಸರ ಈಗೋ. ಸೊ ಆ ಈಗೋ ಏನಿದೆ, ನಾನು ಗಂಡಸು, ಇವಳೊಬ್ಳು ಹೆಣ್ಣು ಮಗಳು, ನಮಗೇನು ನಿರ್ದೇಶನ ಮಾಡೋದು, ಇವಳೇನು ನಮಗೆ ಹೇಳಿಕೊಡೋದು, ಇವಳದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಒಂದು 21 ರೂಲ್ಸ್ ನನ್ನ ತಂಡಕ್ಕೆ ನಾನು ಹಾಕಿದ್ದೆ. ನಾನೊಂದು ಮಹಿಳೆ ಇದ್ದೇನೆ ಎಂಬಂಥ ಒಂದು ಕಾರಣಕ್ಕೆ ಬೇಕಾಗಿ ಅಲ್ಲ, ಕರ್ನಾಟಕದ ಗಡಿಯನ್ನು ದಾಟಿ ನಾವು ಹೋಗುವಾಗ ಒಂದು ಕಲೆ ಯಾವ ರೀತಿ ಶಿಸ್ತುಬದ್ಧವಾಗಿರಬೇಕು, ಕಲಾವಿದರು ಯಾವ ರೀತಿ ಶಿಸ್ತಿನಲ್ಲಿರಬೇಕು, ರಂಗ ಯಾವ ರೀತಿ ಶಿಸ್ತಿನಲ್ಲಿರಬೇಕು, ಪ್ರಸಂಗ ಯಾವ ರೀತಿ ಶಿಸ್ತುಬದ್ಧವಾಗಿ ಪರಂಪರೆಯಲ್ಲಿ ಅದು ಇರಬೇಕು, ವೇಷಭೂಷಣಗಳು ಪರಂಪರೆಯಲ್ಲಿ ಯಾವ ರೀತಿ ಇರಬೇಕು, ಅರ್ಥಗಾರಿಕೆ ಎಷ್ಟು ಬೇಕು, ಯಾವ ಪದ್ಯ ಹೆಚ್ಚು ಬಿರುಸಾಗಿ ಬೇಕು, ಯಾವುದು ಬೇಡ. ಯಾಕೆಂದರೆ ಹೇಳಿದರೆ ಇಲ್ಲಿ ನಮಗೆ ಚೆಂಡೆ ಅಬ್ಬರದ ಅಭ್ಯಾಸ ಇದೆ. ಅದೇ ನಾವು ನಮ್ಮ ರಾಜ್ಯವನ್ನು ದಾಟಿದಾಗ ಅವರಿಗೆ ಅದು ಹರಟೆ ಅಂತ ಅನ್ನಿಸ್ಬೋದು, ನಾಳೆ ದಿವಸ ಅದು ಮತ್ತೆ ಇನ್ನೊಂದು ಕಡೆ ಬೇಡ ಅಂತ ಅನ್ನಿಸ್ಬೋದು. ಹಾಗಾಗಿ ನಾವು ಸ್ವಲ್ಪ ಪಂಚವಟಿ ಅಂತ ಪ್ರಸಂಗವನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ತುಂಬ ಮೈಲ್ಡಾಗಿ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಹಿಮಾಚಲದವರೆಗೆ ಹೋಗಿ ಮಾಡಿದ ನಂತರ ಈ ಕಲಾವಿದರನ್ನು ಒಂದು ಶಿಸ್ತಿಗೆ ಒಳಪಡಿಸೋದಕ್ಕೋಸ್ಕರ ನಾನು 7 ವರ್ಷ ICCRನ ಸ್ಪಾನ್ಸರ್ ತೆಗೊಳ್ಳದೆ 2005ರಲ್ಲಿ ಎಂಪ್ಯಾನಲ್ಮೆಂಟ್ ICCRಲ್ಲಿ ಆಗಿದ್ದರು. 2015ರಲ್ಲಿ ನಾನು ನಮ್ಮ ಕಲಾವಿದರನ್ನು ಅಮೇರಿಕಕ್ಕೆ ಕರೆದುಕೊಂಡು ಹೋದೆ. 12, 13, 14, 15 4 ವರ್ಷ. ಕಲಾವಿದರು ಆರಂಭದಲ್ಲಿ ಅವರ ಈಗೋ ತೋರಿಸಿದ್ರೆ ಸಹ ಮತ್ತೆ ಅವರಿಗೆ ಅರ್ಥ ಆಯಿತು. ನಾವು ಕೊಟ್ಟಂಥ ವೇದಿಕೆಗಳಿರ್ಬೋದು, ಆಡಿಟೋರಿಯಂ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಇಂಡಿಯನ್ ಎಂಬೆಸಿ ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ರವೀಂದ್ರ ಭಾರತಿ ಇರ್ಬೋದು, ಹಿಮಾಚಲ್ ಸೊಲಾನ್ ಉತ್ಸವ ಇರ್ಬೋದು, ವಿಜಯ ಬ್ಯಾಂಕ್ ಫೌಂಡರ್ಸ್ ಡೇ ಇರ್ಬೋದು, ಇಂಡಿಯನ್ ಆರ್ಮಿ ಇರ್ಬೋದು, ಇಂಡಿಯನ್ ನೇವಿ ಇರ್ಬೋದು, ಇಂತಹ ಕಾರ್ಯಕ್ರಮಗಳನ್ನು ಕೊಡುವಾಗ ನಾವು ಯಾವ ರೀತಿ ಇರಬೇಕು ಅಂತ ಕೊನೆಗೆ ಅವರಿಗೆ ಅನುಭವ ಆಯಿತು. ಅದಾದ ಮೇಲೆ ನನಗೆ ನಾನೇ ಮಹಿಳೆ ಅನ್ನೋದನ್ನು ಮರೆಯುವಷ್ಟು ನಾನು ನಮ್ಮ ತಂಡದೊಂದಿಗೆ ಬೆರೆತೆ. ಎಲ್ಲರ ಸಹಕಾರದೊಂದಿಗೆ ಯಕ್ಷಗಾನವನ್ನು ನಾವು ಈ ಗಡಿಯಿಂದ ದಾಟಿಸಿ ಪ್ರಚಾರ ಮಾಡುವ ಹಾಗೆ ಎಲ್ಲರೂ ಸಹಕರಿಸಿದರು. ಇದು ನನ್ನ ಒಬ್ಬಳ ಸಾಧನೆ ಅಲ್ಲ. ಮುಂಜೆಯವರು ಏನು ಬೇಕಾದರೂ ಹೇಳಿ, ಅವರು ತುಂಬ ಹೇಳ್ತಾರೆ ನನ್ನ ಬಗ್ಗೆ. ಮಾತ್ರ ಅಲ್ಲ, ನನ್ನ ತಂದೆಯವರು ನನಗೆ ಬಾಲ್ಯದಲ್ಲಿ ಇದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು ಸಹ ಆಮೇಲೆ ಅವರು
ಒಂದು ದಿನ ದ್ರೌಪದಿ ಮಾಡಿಸಿದ ನಂತರ ಎಲ್ರಿಗೂ ಹೇಳಿದರು ಟೌನ್ ಹಾಲಲ್ಲಿ, ಇದೇ ಅಮ್ಮುಂಜೆಯವರ ಮಹಾಭಾರತ ಯಕ್ಷಗಾನದಲ್ಲಿ, ಅವಳದು ದ್ರೌಪದಿ ಚೆನ್ನಾಗಿ ಆಗಿದೆ ಅಂತ ದಯವಿಟ್ಟು ಹೇಳಬೇಡಿ, ಮಕ್ಕಳು ಬೆಳಿಬೇಕು ಅಂತ ಹೇಳಿ. ಅದಾಗಿ ನಾನು ಅವರನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಲಿಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದರು, ಕಣ್ಣೀರು ಹಾಕಿ, ನನ್ನ ನಂತರ ಒಂದು ದ್ರೌಪದಿ ಉಂಟು ಮಗ ಅಂತ ಹೇಳಿದರು. ನನಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರಾಷ್ಟ್ರ ಪುರಸ್ಕಾರಕ್ಕಿಂತ ನನ್ನ ತಂದೆಯ ಮಾತು ಇವತ್ತಿಗೂ ನನಗೆ ನೆನಪಿದೆ. ಪೊಳಲಿಯಲ್ಲಿ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ದಾಕ್ಷಾಯಣಿ ನನಗೆ ತುಂಬ ಪ್ರೀತಿಯ ಪಾತ್ರ. ನನಗೋಸ್ಕರ ಆ ಪ್ರಸಂಗವನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಜನ್ನಣ್ಣ, ತುಂಬ ಧನ್ಯವಾದ. ಆ ಪಾತ್ರ ತುಂಬ ಕಷ್ಟ ಅಂತ ತಂದೆಯವರು ಯಾವಾಗಲೂ ಹೇಳುವುದಕ್ಕುಂಟು, ಬೇರೆ ಬೇರೆ ತುಮುಲಗಳನ್ನು ತೋರಿಸುವುದು ಕಷ್ಟ ಅಂತ. ಅದರೊಂದಿಗೆ ವಿಶ್ವೇಶ್ವರ ಭಟ್ರಂತಹ, ಸುಣ್ಣಮಳದವರಂತಹ ಮಹಾನ್ ಕಲಾವಿದರು ಒಪ್ಪಿರುವುದು ನನ್ನ ಭಾಗ್ಯ. ಯಾಕೆಂದರೆ ನಾವೆಲ್ಲ ಏನೂ ಅಲ್ಲ ಅವರ ಎದುರಲ್ಲಿ. ನನಗೆ ನಿನ್ನೆ ರಾತ್ರಿ 3 ಗಂಟೆವರೆಗೂ ನಿದ್ದೆ ಬರಲಿಲ್ಲ. ವಿಶ್ವಣ್ಣನ ಎದುರಲ್ಲಿ ಏನು ಮಾಡ್ತೇನೆ, ಏನು ಮಾತಾಡ್ತೇನೆ ಅಂತ ಎದೆ ನಡುಗ್ತಾ ಇತ್ತು. ಬಂದ ಹಾಗೆ ಹೇಳಿದೆ, ತುಂಬ ಹೆದರಿಕೆ ಆಗ್ತಾ ಉಂಟು ವಿಶ್ವಣ್ಣ ಅಂತ. ನಾನೆಂತ ಹುಲಿಯ ನಾನು ತಿಂತೇನಾ ಅಂತ ಹೇಳಿದರು. ತುಂಬ ಚಂದ ಪ್ರಸಂಗವನ್ನು ತೆಕ್ಕೊಂಡು ಹೋದರು. ನಾವು ಅವರಿಗೆಲ್ಲ ಚಿರಋಣಿ, ನಾವು ಮಕ್ಕಳು ಅವರ ಎದುರಲ್ಲಿ. ಆದರೆ ಎಲ್ಲರ ಪ್ರೋತ್ಸಾಹದಲ್ಲಿ ನಾವು ಬೆಳೆಯುವುದಕ್ಕೆ ಸಾಧ್ಯವೇ ಹೊರತು ನಾನು ಅಂತ ಏನು ನೀವು ಗುರುತಿಸಿರೋದು ಖಂಡಿತ ಅಲ್ಲ. ಇವತ್ತು ನೀವೇನು ನಮಗೆಲ್ಲರಿಗೂ ಪುಣಿಚಿತಾಯರು ಹಾಗೆ ಹಿಂದಿ ಯಕ್ಷಗಾನಕ್ಕೆ ನಮಗೆ ಮಹಿಷಮರ್ದಿನಿಗೆ ಹಾಡಿದ್ದಾರೆ. ಕರುಣನ ಭಾಗವತಿಗೆ ನಾನು ಧರ್ಮಸ್ಥಳ ಮೇಳದಲ್ಲಿ ಕೇಳಿದ್ದೇನೆ. ಅವರು ಎಲೆಮರೆ ಕಾಯಿಯಾಗಿದ್ದುಕೊಂಡು ಮಿಂಚುವವರು. ಆಮೇಲೆ ಹಿರಿಯ ಕಲಾವಿದರು ಕಟೀಲ್ ಮೇಳದವರಲ್ಲಿದ್ದಾರೆ, ಅವರ ವೇಷನೂ ನಾನು ನೋಡಿದವಳು. ಎಲ್ಲ ಸಮರ್ಥರಿಗೆ ನೀವು ಗೌರವವನ್ನು ಕೊಟ್ಟಿದ್ದೀರಿ. ಇದು ಸನ್ಮಾನಕ್ಕೆ ಉತ್ತರ ಅಂತ ಅಲ್ಲದಿದ್ರು ಪ್ರಶ್ನೆ ಹೌದು. ಯಾಕೆ ಅಂತ ಹೇಳಿದರೆ, ಯಾಕೆ ಸನ್ಮಾನ ಅಂತ ನಾನು ಹೇಳೋದಿದ್ರೆ, ನಾವು ಇನ್ನು ಮುಂದೆ ಏನು ಮಾಡಬೇಕು ಈ ಕಲೆಗಾಗಿ ಅಥವಾ ಕಲಾವಿದರಿಗಾಗಿ ಅಂತ ಹೇಳಿ ನೀವು ನನಗೆ ಒಂದು ಪ್ರಶ್ನೆಯನ್ನೇ ಕೊಟ್ಟ ಕಾರಣ ಅದಕ್ಕೆ ಉತ್ತರವಾಗಿ ನಾನು ಹೇಳುವುದಕ್ಕೆ ಏನು ಬಯಸ್ತೇನೆ ಅಂತ ಹೇಳಿದರೆ, ನನ್ನಿಂದ ಆ ತಾಯಿ ಮಾಡಿಸಿದರೆ ಇನ್ನಷ್ಟು ಯಕ್ಷಗಾನದ ಪ್ರಸಾರ ಮಾಡಿಸ್ತೇನೆ, ಇನ್ನಷ್ಟು ದೇಶಗಳಿಗೆ ನಾನು ಹೋಗ್ತೇನೆ, ಈ ಕಲೆಯನ್ನು ಪಸರಿಸುವುದಕ್ಕೆ ನಾನು ಇಷ್ಟಪಡ್ತೇನೆ. ಕಲಾವಿದರು ಸಹಕಾರದೊಂದಿಗೆ ಒಂದಿಬ್ಬರು ಮಂದಿ ಅನ್ಯಾಯ ಸಹ ಮಾಡಿರ್ಬೋದು, ಆದರೆ ಅದು ಸಹಜ ಅಲ್ಲ. ಅದಕ್ಕೋಸ್ಕರ ನಾವು ಮರುಗಬೇಕಾಗಿಲ್ಲ. ಅದೆಲ್ಲ ನಮಗೊಂದು ಚಾಲೆಂಜ್ ಇದ್ದರೆ ತಾನೇ ಬದುಕಿರುವುದು. ಯಾವಾಗಲೂ ಸುಖವೇ ಇದ್ದರೆ ಕಷ್ಟ ಇರಬಾರ್ದು ಅಂತ ಹೇಳಲಿಕ್ಕಿಲ್ಲ. ಕಷ್ಟ ಸುಖಗಳು ಸಮಾನವಾಗಿರಬೇಕು ಬದುಕಲ್ಲಿ. ಹಾಗೆ ನೀವು ಮಾಡಿದಂಥ ಈ ಸನ್ಮಾನ ಅದು ನನ್ನ ಗುರುಗಳು ಹಾಗೂ ತೀರ್ಥರೂಪರಾದಂತಹ ನನ್ನ ತಂದೆಯವರ ಪಾದಕ್ಕೆ ಸೇರ್ತದೆ, ನನ್ನ ಯಕ್ಷಗಾನ ಕಲೆಗೆ ಸೇರ್ತದೆ, ಆ ಮಹಾತಾಯಿಯ ಪಾದಕ್ಕೆ ಸೇರ್ತದೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತಷ್ಟು ನಾನು ಬೆಳೆಯುವುದಕ್ಕೆ ಆಶೀರ್ವದಿಸಿ ಅಂತ ಬೇಡಿಕೊಳ್ಳುತ್ತಾ, ಈ ಸನ್ಮಾನಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದನ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ.